ಅಭಿಸಾರಿಕೆ. ಟ್ರೇಲರ್ ಮೂಲಕವೇ ಭಾರಿ ಸದ್ದು ಮಾಡಿರುವಂತಹ ಈ ಸಿನಿಮಾ ಇದೀಗ ತುಳುವಿಗೆ ಡಬ್ ಆಗಿದೆ. ಇದೀಗ V4 ಸ್ಟ್ರೀಮ್ನಲ್ಲಿ ಕೂಡ ಮೂಡಿ ಬರೋದಕ್ಕೆ ಸಜ್ಜಾಗ್ತಾ ಇದೆ. ಇದೇ ಅಕ್ಟೋಬರ್ 2ರಂದು ಈ ಸಿನಿಮಾ ಸ್ಟ್ರೀಮಿಂಗ್ ಆಗಲಿದ್ದು ಭಾರಿ ಕುತೂಹಲ ಮೂಡಿದೆ. ಹಾಗಿದ್ರೆ ಏನಿದು ಅಭಿಸಾರಿಕೆ, ಏನಿದರ ಕತೆ, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಅಭಿಸಾರಿಕೆ ಭಾಗ್ಯಲಕ್ಷ್ಮಿ ಪ್ರೊಡಕ್ಷನ್ಸ್ ಬ್ಯಾನರ್ ನಡಿಯಲ್ಲಿ ಮಧುಸೂದನ್ AS ಅವರ ನಿರ್ದೇಶನ, ನಿರ್ಮಾಣ, ಕಥೆ, ಚಿತ್ರಕಥೆ, ಸಂಭಾಷಣೆಯ ಮೂಲಕ ಮೂಡಿಬಂದಿರೋ ಸಿನಿಮಾ. ಚಿತ್ರಕ್ಕೆ ಶಿವಕುಮಾರ್ ಕೆ ಹಾಗೂ ಪ್ರಶಾಂತ್ ಕೊಡ್ಲೆದಾರ್ ಅವರು ಬಂಡವಾಳ ಹೂಡಿದ್ದಾರೆ. ಇದೀಗ ಈ ಸಿನಿಮಾ ತುಳುವಿಗೆ ಡಬ್ ಆಗಿದ್ದು V4 ಸ್ಟ್ರೀಮ್ನಲ್ಲಿ ಅಕ್ಟೋಬರ್ 2ರಂದು ಮೂಡಿಬರಲಿದೆ. ಸಾವು, ಆತ್ಮ, ಕಾಡು, ಕತ್ತಲೆ, ಒಂಟಿಮನೆ ಇದರ ನಡುವೆ ಅತಿಯಾದ ಪ್ರೀತಿ ಮತ್ತು ಆತ್ಮದ ಕಥೆಯನ್ನ ಒಳಗೊಂಡ ಸಿನಿಮಾವೇ ಅಭಿಸಾರಿಕೆ. ಅಯ್ಯೋ ಕಾರ್ನರ್ ದಿಲ್ಲಿ ಅವೇ ಯಾಲ್ಲ ಇಲ್ಲ ಆಟಿದಾನಿ ಲಾಸ್ಟ್ ಟೈಮ್ ಪೋದಿತ್ತಂತ ಪ್ಲೀಸ್ ಬೊಚ್ಚಿ ತುಂಬಾಗ ಹೆಂಡ ಪಾತಿ ರೊಡ್ಚಿ. ಪ್ರೀತಿಗಾಗಿ ಹೋರಾಡೋ ಸೈಕೋ ಪ್ರೇಮಿಯ ಹಿಂದೆ ಕಥೆ ಸುತ್ತುವರಿಯುತ್ತೆ. ಸೈಕೋ ಪ್ರೇಮಿಯ ಹಿಂದೆ ಮತ್ತೊಂದು ಗ್ಯಾಂಗ್ ಒಂದು ಬೇಟೆಗೆ ನಿಂತಿದೆ. ಆ ಬೇಟೆಯ ಫಲಿತಾಂಶವೇನು? ಚಿತ್ರದ ಮೂಲ ಕೇಂದ್ರವಾದ ನಾಯಕ ನಾಯಕಿ ಆ ಕೋಟೆಯಿಂದ ಹೇಗೆ ಹೊರಬರ್ತಾರೆ? ಇವರ ಜೊತೆಗೆ ಸೇರಿಕೊಂಡ ಇತರೆ ಗೆಳೆಯರ ಹಾಸ್ಯದ ಹೊನಲು ಯಾವ ರೀತಿಯಲ್ಲಿ ಕಚಗುಳಿಯಿಡುತ್ತೆ? ಈ ಎಲ್ಲಾ ವಿಷಯಗಳ ನಡುವೆ ಕಥೆ ಸುತ್ತುವರಿಯುತ್ತೆ. ನಡುವೆ ಹಾಸ್ಯ ಮಿಶ್ರಿತ ಭಯ ರೋಮಾಂಚನಗೊಳಿಸುತ್ತೆ. ಚಿತ್ರದಲ್ಲಿ ತೇಜಸ್ ಗೌಡ, ಸೋನಲ್ ಮೊಂಥೇರೋ, ಯಶವಂತ್ ಶೆಟ್ಟಿ, ಅಶೋಕ್, ರಚನಾ, ಗಿರಿ, ಶಾಲಿನಿ ಸೇರಿದಂತೆ ಹಲವಾರು ಕಲಾವಿದರು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ತುಳುವಿಗೆ ಡಬ್ಗೊಳಿಸುವ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಗ್ರಾಮೀಣ ಸೊಗಡು ತುಳುವಿನ ಸೊಗಡಿನಲ್ಲಿ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಜೊತೆಗೆ ಭಯ, ಆಕ್ರೋಶ, ಹಾಸ್ಯದ ಸಂಭಾಷಣೆಗಳು ತುಳು ಭಾಷೆಯ ನೇಟಿವ್ ಟಚ್ ಕೊಟ್ಟಿದೆ. ಬಲಪಿದೆ. ಬೆನಕರಾಜು, ವೇಲ್ಮುರುಗನ್ ಅವರ ಛಾಯಾಗ್ರಹಣ, ಕರಣ್ ಬಿ ಕೃಪಾ ಅವರ ಸಂಗೀತ ಈ ಚಿತ್ರಕ್ಕಿದೆ. ಚಿತ್ರದಲ್ಲಿ 2 ಸಾಂಗ್ಗಳಿದ್ದು 2 ಹಾಡುಗಳನ್ನು ತುಳುವಿಗೆ ಭಾಷಾಂತರ ಮಾಡಲಾಗಿದ್ದು 2 ಹಾಡುಗಳು ಕೂಡ ಸೊಗಸಾಗಿ ಮೂಡಿಬಂದಿದೆ. ಒಟ್ಟಾರೆ ಅಭಿಸಾರಿಕೆ ತುಳು ಸಿನಿಮಾ V4 ಸ್ಟ್ರೀಮ್ನಲ್ಲಿ ತುಳು ಭಾಷೆಯಲ್ಲಿ ಮೂಡಿಬರ್ತಾ ಇದ್ದು ಇದೇ ಬರುವ ಅಕ್ಟೋಬರ್ 2ರಂದು ಈ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಪ್ಲೀಸ್ ಬೊಚ್ಚಿ ತುಂಬಾಗ ಹೆಂಡ ಪಾತಿ ರೊಡ್ಚಿ. ಬಂಗಾರು ಬ್ಯೂರೋ ರಿಪೋರ್ಟ್ V4 ನ್ಯೂಸ್ 24/7 ಮಂಗಳೂರು.